ನಾವು ಇದು ಏನು 2 ಪ್ರಕರಣ ಆಗಿದೆ, ಆ ಪ್ರಕರಣದ ತನಿಖೆ ಯಾವ ಹಂತಕ್ಕೆ ಇದೆ, ಮಸೂದ್ ಪ್ರಕರಣ ಮತ್ತು ಪ್ರವೀಣ್ ನಿಟ್ಟಾರು ಪ್ರಕರಣ, ಅದು 2 ಪ್ರಕರಣದ ತನಿಖೆದು ಪ್ರಗತಿ ಯಾವ ಹಂತದಲ್ಲಿ ಇದೆ ಮತ್ತು ಏನೇನು ಸಾಕ್ಷಿ ಅವರಿಗೆ ಸಿಕ್ಕಿದೆ ಅದು ನಾವು ನೋಡ್ತಾ ಇದ್ವಿ. ಮತ್ತು ಕೆಲವು ಜನಕ್ಕೆ ಇವರು ವಿಚಾರಣೆ ಮಾಡ್ತಾ ಇದ್ದಾರೆ, ಅದು ಏನೇನು ಬಂದಿದೆ ಮತ್ತು ಏನೇನು ಸೀಜರ್ ಎಲ್ಲ ಮಾಡಿದ್ದಾರೆ ಈ ಕೇಸ್ನಲ್ಲಿ, ಅದು ಎಲ್ಲ ಬಗ್ಗೆ ನಾವು ಪರಿಶೀಲನೆ ನಾವು ಈಗ ಮಾಡಿದ್ವಿ ಮತ್ತು ನಮಗೆ ಅವರು ತಿಳಿಸಿದ್ದಾರೆ. ಮತ್ತು ಮುಂದೆ ಯಾವ ರೀತಿ ತನಿಖೆ ಮಾಡ್ತಾರೆ ಅದರ ಬಗ್ಗೆ ಕೂಡ ಅವರಿಗೆ ನಾವು ನಿರ್ದೇಶನ ನಾವು ನೀಡಿದ್ದೀವಿ. ಸೊ ಇದು ಎಲ್ಲ ಮತ್ತು ಒಂದು CCTV ಕ್ಯಾಮ್ರಾಜ್ ಹಾಕಿಸೋದು ಮತ್ತು ಬೇರೆ ಬೇರೆ ಕ್ರಮ ಏನು ಜರುಗಿಸಬೇಕು, ಈ ರೀತಿ ಮುಂದೆ ಈ ರೀತಿ ಘಟನೆ ಅದು ಮರುಕಳಿಸಬಾರ್ದು, ಅದರ ಸಲುವಾಗಿ ಕೂಡ ಕೆಲವು ನಿರ್ದೇಶನವನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ. ಈ ಹೊಸ ಅಧಿಕಾರಿಗಳು ಇದ್ದಾರೆ ಮತ್ತು ಯಾರು ಹಳೆ ಇನ್ಸ್ಪೆಕ್ಟರ್ ಮತ್ತು DSP ಇದ್ದಾರೆ ಅವರಿಗೆ ಕೂಡ ಕೆಲವು ನಾವು ನಿರ್ದೇಶನ ನೀಡಿದ್ದೀವಿ. ಈ ರೀತಿ ಘಟನೆ ಮತ್ತೆ ಈ ಭಾಗದಲ್ಲಿ ಆಗಬಾರ್ದು ಮತ್ತು ಇದು ಇನ್ವೆಸ್ಟಿಗೇಷನ್ ಇದ್ದರೆ ಚೆನ್ನಾಗೇ ಅದು ಆಗಬೇಕು. ಈಗ ನಾವು NIAಕ್ಕೆ ನಾವು ಕೊಟ್ಟಿದ್ದರೂ ಕೂಡ ಅದು ನಮ್ಮ ಪಾತ್ರತೆ ಏನಿದೆ ನಮ್ಮ ಕರ್ನಾಟಕ ಪೊಲೀಸ್ದು ಅದು ನಾವು ಮಾಡ್ತೀವಿ, ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ, ಅದಕ್ಕೆ ನಾವು ಅವ್ರಿಗೆ ನಾವು ಹೇಳಿದ್ದೀವಿ. ಇಲ್ಲ, ಈಗ ಸದ್ಯಕ್ಕೆ ಈಗ ಹ್ಯಾಂಡ್ ಓವರ್ ಆಗಿದೆ. ಅಲ್ಲ ನೋಡಿ, ಅದು ಎಲ್ಲ ನಾವು ಹೇಳೋದು ನಾವು ಅವರು ಏನಿದೆ ಯಾವಾಗ ಅವ್ರಿಗೆ ಟ್ರಾನ್ಸ್ಫರ್ ಆಗದ್ದೆ ಅವರೆಲ್ಲ ಬಂದು ಅವರು ಯಾವಾಗ ಬರ್ತಾರೆ ಇಲ್ಲಿ ಅವ್ರಿಗೆ ಇವರು ಕೊಡ್ತಾರೆ. ಆದರೆ ಅವರು ಈ ಕೇಸ್ನಲ್ಲಿ ಕೂಡ ಏನಿದೆ ನಮಗೆ ಅವ್ರ ಸಂಪರ್ಕದಲ್ಲಿದ್ದಾರೆ, ಅವರು ಇದರ ಬಗ್ಗೆ ನಾವು ಮಾಹಿತಿ ಏನಿದೆ ನಾವು ಅವ್ರ ಜೊತೆಗೆ ಶೇರ್ ಮಾಡ್ತಾ ಇದ್ವಿ, ಅದೆಲ್ಲ ನಡೀತಾ ಇದೆ. ಅದು ಇದಕ್ಕೆ ಅವ್ರ ಜೊತೆಗೆ ಮತ್ತು ಬೇರೆ ಸೆಂಟ್ರಲ್ ಏಜೆನ್ಸಿ ಜೊತೆಗೆ ಕೂಡ ನಾವು ಸತತವಾಗಿ ಈ ಕೇಸ್ದು ಪ್ರವೀಣ್ ನಿಟ್ಟಾರು ಕೇಸ್ದು ಏನು ತನಿಖೆ ಆಗ್ತಾ ಇದೆ, ನಾವು ಬೇರೆ ಸೆಂಟ್ರಲ್ ಏಜೆನ್ಸಿ ಜೊತೆಗೆ ಕೂಡ ಸಂಪರ್ಕದಲ್ಲಿದ್ವಿ, ನಾವು NIA ಜೊತೆಗೆ ಕೂಡ ಸಂಪರ್ಕದಲ್ಲಿ ಇದ್ವಿ. ಅಲ್ಲ, 6 ಗಂಟೆಗೆ ಸಾಯಂಕಾಲದಿಂದ 6 ಗಂಟೆಗೆ ಬೆಳಿಗ್ಗೆವರೆಗೆ ನಾವು ಇದು ಏನಿದೆ ಇಲ್ಲ ಫುಲ್ ಡೇ ಇರಲ್ಲ 6 ಗಂಟೆಗೆ ಸಾಯಂಕಾಲದಿಂದ 6 ಗಂಟೆಗೆ ಬೆಳಿಗ್ಗೆವರೆಗೆ ಅಷ್ಟೇ ಇದು ಇರೋದು. ಮತ್ತು ನಾವು ಸ್ಟೂಡೆಂಟ್ಸ್ಗೆ ಏನಿದೆ ಅವ್ರಿಗೆ ನಾವು ಏನಿದೆ ಸಮಸ್ಯೆ ಇಲ್ಲ. ಸ್ಟೂಡೆಂಟ್ ಮೀನ್ಸ್ಗೆ ಅಪ್ ಟು 18 ಇಯರ್ಸ್ ಚಿಲ್ಡ್ರನ್ಗೆ ನಾವು ಅವ್ರಿಗೆ ಇಲ್ಲ, ಮತ್ತು ಸೀನಿಯರ್ ಸಿಟಿಜನ್ ಸಮಸ್ಯೆ ಇಲ್ಲ, ಹೆಣ್ಮಕ್ಳಿಗೆ ಯಾವ ಸಮಸ್ಯೆ ಇಲ್ಲ. ಆಯುರ್ವೇದ ಟ್ರೀಟ್ಮೆಂಟ್ ಪ್ರೋಗ್ರಾಮ್ ವಿಸಿಟ್ ವೈದ್ಯರ್ಸ್ ಆಯುರ್ವೇದ ಹಾಸ್ಪಿಟಲ್, ದಾರ್ಬೆ, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.